ಕಾನೂನಿಗೆ ತಲೆಬಾಗಿ ಸುಳ್ಯ ನ್ಯಾಯಾಲಯಕ್ಕೆ ಹಾಜರಾಗಿದ್ದೇನೆ. ನನ್ನ ವಿರುದ್ಧ ದೂರು ನೀಡಿದ ಆ ವ್ಯಕ್ತಿ ನನಗೆ ಮಾತ್ರವಲ್ಲ ಅಧಿಕಾರಿಗಳಿಗೂ ಬೈದಿದ್ದಾರೆ. ಸಾರ್ವಜನಿಕವಾಗಿ ಕೆಲಸ ಮಾಡುವಾಗ ಕರ್ತವ್ಯಕ್ಕೆ ಅಡ್ಡಿ ಪ್ರಯತ್ನ ಮಾಡುವುದು ಸರಿಯಲ್ಲ. ಈ ಕಾರಣಕ್ಕಾಗಿ ಅಧಿಕಾರಿಗಳು ದೂರನ್ನು ನೀಡಿದರು. ಪ್ರಕರಣಕ್ಕೆ ಸಂಬಂಧಿಸಿದ ವಿಚಾರವನ್ನ ಕೋರ್ಟ್ ಮುಂದೆ ಹೇಳಿದ್ದೇನೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸುಳ್ಯ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಹಾಜರಾದ ಬಳಿಕ ಡಿಕೆ ಶಿವಕುಮಾರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ಸುಳ್ಯ ತಾಲೂಕಿನಲ್ಲಿ ವಿದ್ಯುತ್ ಸಮಸ್ಯೆ ಇದೆ. ನಾನು ಸಚಿವನಾಗಿದ್ದ ಸಂದರ್ಭ ಸಮಸ್ಯೆ ಬಗೆಹರಿಸಲು ಯತ್ನವನ್ನ ಮಾಡಿದ್ದೇನೆ. ನೂತನ ಸಚಿವರು ಸಮಸ್ಯೆ ಬಗೆಹರಿಸಬಹುದು ಎಂಬ ಭರವಸೆ ಇದೆ ಎಂದವರು ನುಡಿದರು. ಹೊರಗಡೆ ಅದೆಲ್ಲ ಕಾಂಪೌಂಡ್ ಹಾಕಿ ನೋಡಿ, ನಾವು ಸಾರ್ವಜನಿಕರ ಕೆಲಸ ಮಾಡಬೇಕಾದ್ರೆ ಬೇಕಾದಷ್ಟು ಕೆಲವರು ನಮ್ಮ ಕರ್ತವ್ಯಕ್ಕೆ ಅಡ್ಡಿ ಮಾಡೋವಂಥದ್ದು ಇವೆಲ್ಲ ಕೂಡ ಮಾಡ್ತಾರೆ. ಮೊಬೈಲ್ ಫೋನ್ ಇರೋದ್ರಿಂದ ನೇರವಾಗಿ ನಮ್ಮ ಹತ್ರ ಮಾತಾಡಿ ಸಾಯಂಕಾಲದ್ದು ಬಾಯಿ ಬಂದಂಗೆ ಮಾತಾಡ್ತಾರೆ. ಬಟ್ ನಾನು ಭಾಳ ತಾಳ್ಮೆಯಿಂದ ಇದ್ದೆ. ಸೊ ಬಾರ್ಡರ್ ಲೈನ್ ಕ್ರಾಸ್ ಮಾಡಿದ್ರಿಂದ ನಾನು ನಮ್ಮ ಆಫೀಸರ್ಸ್ಗಳಿಗೆ ಕಂಪ್ಲೇಂಟ್ ಕೊಡಬೇಕಾಯಿತು. ಕೋರ್ಟ್ ಅವರು ಬರಲೇಬೇಕು ಅಂತ ಹೇಳಿ ಸಮನ್ಸು ಆದೇಶ ಕೊಟ್ಟಿದ್ದರಿಂದ ಕೋರ್ಟ್ಗೆ ಗೌರವನ ಕೊಟ್ಟು ಬಂದು ನಾನು ಸಾಕ್ಷಿಯನ್ನು ಕೊಟ್ಟಿದ್ದೇನೆ. ಯಾಕೆಂದರೆ ಅಧಿಕಾರಿಗಳು ಯಾರೇ ಆಗಲಿ ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇರ್ತಾರೆ. ನಾನು ಒಬ್ಬ ಸರ್ಕಾರಿ ಜವಾಬ್ದಾರಿ ಕೆಲಸ ಮಾಡ್ತಾಯಿದ್ದೇನೆ. ನಾನು ಒಬ್ಬ ಅವರ ಇಲಾಖೆಯ ನೌಕರರಿದ್ದಂಗೆ ಕೆಲಸ ಮಾಡಬೇಕಾದ್ರೆ ಸೊ ಅವ್ರಿಗೂ ಪಾಪ ಬಾಯಿ ಬಂದಂಗೆ ಅವಾಚ್ಯ ಶಬ್ದದಿಂದ ಬೈದಿದ್ದು ಕೂಡ ನನಗೆ ಮಾಹಿತಿ ಇದೆ. ಸೊ ನನಗೆ ಅವ್ರು ಯಾರು ಪಾರ್ಟಿ ಪಕ್ಷ ನನಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ತೇನೆ. ನಾನು ನೂರಾರು ಜನನ ನಾವು ನೋಡ್ತಾ ಇರ್ತೇವೆ. ವಿಶೇಷವಾಗಿ ನನಗೆ ಸುಳ್ಯದ ಈ ಕ್ಷೇತ್ರದ ಬಗ್ಗೆನೇ ಒಂದು ಹೆಚ್ಚಿಗೆ ಕಾಳಜಿ ಇದೆ. ಇಲ್ಲಿ ಜನತೆನ, ನಮ್ಮ ಕಾರ್ಯಕರ್ತರನ್ನ, ಮುಖಂಡರುಗಳನ್ನ ಎಲ್ಲರೂ ಕೂಡ ಭೇಟಿ ಮಾಡೋಂಥ ಒಂದು ಭಾಗ್ಯ ಇವತ್ತು ಸಿಕ್ಕಿದೆ. ಜನ ಕೂಡ ಇಲ್ಲಿ ಒಂದು ಅಭಿಮಾನಪೂರ್ವಕವಾಗಿ ನೋಡ್ತಾ ಇದ್ದಾರೆ. ನನಗೆ ಈ ಕ್ಷೇತ್ರದ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇದೆ. ಇಲ್ಲಿ ಬದಲಾವಣೆ ಆಗಬೇಕಿಲ್ಲಿ, ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಪೂರ್ವಕ್ಕೆ ಈ ಕ್ಷೇತ್ರನ ತೆಗೆದುಕೊಂಡು ಹೋಗಲಿಕ್ಕೆ ಜನ ಸಹಕಾರ ಕೊಡ್ತಾರೆ ಅಂತ ನಂಗೆ ವಿಶ್ವಾಸ ಇದೆ.